ಮೂಡುಶೆಟ್ಟಿಯ ಅರ್ಬಿ ಕುಟುಂಬದ ದೈವ ದೇವರುಗಳ ಬಗ್ಗೆ ಕೇಳದವರಿಲ್ಲ. ಇಲ್ಲಿನ ದೈವದ ಕಾರಣಿಕ ಅಪಾರ. ಅರ್ಬಿ ಕುಟುಂಬದ ಪವಿತ್ರ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಈ ದೈವ. ಇಂದಿನ ಸಂಚಿಕೆಯಲ್ಲಿ ಮೂಡುಶೆಟ್ಟಿಯಲ್ಲಿ ನಡೆದಂತಹ ವರ್ಷಾವಧಿ ಕೋಲದ ಕುರಿತು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಶೆಟ್ಟಿ ಅರ್ಬಿ ಕುಟುಂಬದ ದೈವ ದೇವರುಗಳ ವರ್ಷಾವಧಿ ನೇಮ ಮತ್ತು ಕೋಲ ವಿಜೃಂಭಣೆಯಿಂದ ನಡೆಯುತ್ತದೆ. ಮೊದಲನೇ ದಿನ ಬಂಟ ದೈವಗಳ ನೇಮ ಮತ್ತು ಕಾರ್ಯ ನಡೆಯುತ್ತದೆ. 2ನೇ ದಿನ ಅರಸು ಗುಡ್ಡದಾರು ದೈವಕ್ಕೆ ಹೋಮ, ಪಂಚಕಜ್ಜಾಯ, ಅನ್ನ ಸಂತರ್ಪಣೆ, ಅಣ್ಣಪ್ಪ ಪಂಜುರ್ಲಿ, ವರಹ ಮತ್ತು ಪಾಷಾಣಮೂರ್ತಿ ದೈವಗಳ ನೇಮ ಹಾಗೂ ಕೋಲಬಲಿ ಸೇವೆಗಳು ನಡೆಯುತ್ತವೆ. ಹಾಗೆಯೇ 3ನೆಯ ದಿನ ಅಗೇಲು ಸೇವೆ ನಡೆಯುತ್ತದೆ.
ಮೂಡುಶೆಡ್ಡಿಯ ಅರ್ಬಿ ಕುಟುಂಬಸ್ಥರ ಕ್ಷೇತ್ರ ಶ್ರೀ ಜಾರಂದಾಯ ದೈವಗಳು. ಇತಿಹಾಸವನ್ನು ಗಮನಿಸಿದ್ರೆ ಇಲ್ಲಿ ಗಡಿ ಪ್ರಧಾನರನ್ನ ಬಂಡಿಯಲ್ಲಿ ಕರೆದುಕೊಂಡು ಹೋಗುವ ಕ್ರಮ ಹಿಂದೆ ಸಂಪ್ರದಾಯವಾಗಿತ್ತು. ಈ ಬಂಡಿಯನ್ನ ಸ್ಥಳೀಯರೆಲ್ಲರೂ ಸೇರಿ ಎಳೆಯುತ್ತಿದ್ರು. ಮೂಡುಶೆಡ್ಡೆ ಗ್ರಾಮದ ದೈವ ದೇವರನ್ನ ಗೌರವದ ಇಲ್ಲಡು ಒಂದು ರಡ್ಡನೆ ಇಲ್ಲ. ಒಂದನೇ ಮರ್ಯಾದೆ ಕೊಡಿಯಾಲ ಗೊತ್ತದು, ಎರಡನೇ ಮರ್ಯಾದೆ ಅರ್ಬಿದ ಇಲ್ಲಾಡು ಪ್ರತಿಷ್ಠಿತವಾಯಿನ ವ್ಯಕ್ತಿಲು ಇತ್ತಿರುದುಂಬು ಗಡಿ ಪ್ರಧಾನ ಎಲ್ಲ ಇತ್ತಿರು. ಈ ಇಲ್ಲಾಡು ಅರಸುಗುಡ್ಡದಾರು ಅರ್ಬಿದ ಪ್ರಧಾನ ಚಾವಡಿಡು ಅಂಚನೆ ಜಾರಂದಾಯ ಬಂಟೆ ಊರದ ದೈವಾದ ಅರ್ಬಿದ ಈ ಜಾಗೆಡು ಅಣ್ಣಪ್ಪ ಪಂಜುರ್ಲಿ ಅರ್ಬಿದನೆ ಆವರಣೋಡು ಬೊಕ್ಕ ಕಲ್ಲುಟ್ಟಿ ಪಂಜುರ್ಲಿ ಅಂಚನೆ ಪರಿವಾರ ದೈವಲು ಮಸ್ತ್ ದೈವಲು ಈ ಜಾಗೆಡು ಮೆರೆಯೊಂದು ದುಂಬುಡ್ದುಂಚಿ ಎಂಕಲ್ನ ಹಿರಿಯಾಕಲು ನಂಬೊಂದು ಈ ದೈವಲಿನ ಜೀರ್ಣೋದ್ಧಾರವು ಪ್ರತಿ ಒಂಜಿ ಕಾರ್ಯಲಿನ ಸಾಂಗವಾದ ನಡಪಡೊಂದು ಉವೇ ಒಂಜಿ ದೈವದೇವರಿನ ಕಾರ್ಯ ಹೊರತೆ ಬರಂದೆ ದುಮ್ಮುಕೊನೋಯ್ನಾಕು ಇನಿ ತೀರ್ಪೋಯ್ನಂಚಿನ ಈ ನೆಟ್ಟು ಎಂಗ್ಲ ಬಂಧುಲ ಕುಟುಂಬಿಕರನ್ನ ಹಿರಿಯಾಕಲೇಡು ಒಂಜಿ ವ್ಯವಸ್ಥಿತವಾದ ಎಂಗ್ಲಿಗೆ ದೈವದೇವರನ್ನ ಕಾರ್ಯಕ್ರಮ ಮಲ್ಪೆರೆ ಎಂಗ್ಲನ ಪೊದ್ದೆರಾಯನ ಈ ದೇಶ ಶೆಟ್ರು ಮದ್ರಾಸ್ ಆರು ಒಡುತ್ತಿನಾದ ವ್ಯವಸ್ಥೆ ಮಲ್ತುಕೊರ್ನಾರು. ಎರಡನೇ ಅಪ್ಪಯ್ಯ ಶೆಟ್ರು ಎಂಗ್ಲ ಕುಟುಂಬದಾರೆ, ಮೂಜನೇ ದಯಾನಂದ ಆಳ್ವೇರು ರಾಮದೇನ ಹೋಟೆಲ್ ಮೈಸೂರು, ಮುಗ್ಲಿನ ಮಾತ ಎಂಗ್ಲು ಏಪಲ ನೆನಪದಿ ನೋಡಪ್ಪ. ಈ ದೈವಲ್ನ ಕಾರ್ಯವನ್ನು ಮಲ್ಪೆರೆ ಎಂಗ್ಲಿಗೆ ಭಾರಿ ಸುಲಭ ಉಂಡು. ಎಂಚಾಕೆ ಎಂಡ ಎಂಗ್ಲನ ಇಲ್ಲಾಲ್ದ ಮನೆ ದೈವ ಏನ ಕಲ್ಲುಟ್ಟಿ ಭೂತ ಅಲ್ಲಿ ಅಪ್ಪೆಂದು ಪನ್ಪುಣಿ ಎಂಗ್ಲೇನು ಭೂತಂದು ಪನ್ಪೂಜ ಅಲ್ನ ಪ್ರಭಾವ ಜೋರುತ್ತಿನ ಹಿಡಿದು ಪೊಂಜಾಯನಕಲ್ನ ಮಲ್ಲ ಪರಕ್ಕೆ ಆ ದೈವದ ಪ್ರಭಾವ ಎತ್ತಿನೆಟ್ಟೆ ಎಂಗ್ಲಿಗೆ ಭಾರಿ ಈ ಕಾರ್ಯವನ್ನಕಲ್ನ ಯಶಸ್ವಿಯಾದ ನಿರಾತಂಕವಾದ ಮಲ್ಪೆರೆ ಅನುಕೂಲತೆ ಬೇಕು. ಊರದ ಒಂಜಿ ಬಂಡಿ ಉಂಡು, ಒಂಜಿ ಕಾಲೋಡು ಈ ಇಲ್ಲದ ಗಡಿಪತಿನಕಲು ಆ ಬಂಡಿಡು ಉಂತಾರೆ ಊರದಕಲು ಒಯ್ಪರೆ ಕಟ್ಟುಂಡು ಇತ್ತೆ ಗಡಿಪತಿನಕಲ್ನ ಎಂಕಲ್ನ ಇಲ್ಲದ ಗಡಿಪತಿನಕಲ್ಲ ಇಜ್ಜಿರು ಆ ಬಂಡಿಲ ಇಜ್ಜಿ ಅಂಚಾಯನ ಹಿಡಿದು ಆ ಊರದ ಬಂಡಿ ಇದು ಹೊರತುಡು ಆ ಒಯ್ಪನ ಒಂಜಿ ಕಾರ್ಯ ಉಂಟುದು ಆ ಮರ್ಯಾದೆಲ್ಲ ಎಂಕಲ್ನ ಇಲ್ಲಡೆ ಇತ್ತು. ಸತ್ಯನಾಥ ನಿಕುಲೈವತ್ತಲು ಒತ್ತಟ್ಟಾದು ದಯವಿಟ್ಟು ಒಬ್ಬನ ಮನಸ್ಸನ್ನು ಮಲ್ಪಾದು ಜಾಗೃತಿ ನಾಗಬೆಂಬರ ಮನಸ್ಸನ್ನು ಮಲ್ಪಾದು ಗುರುವಿಗೆ ಪಾರಿ ಬಂದು ಮಹಾಮಲ್ಯ ಸಚ್ಚಿಯಾದ ಮನೆ ಚಿತ್ರ ಚಾವಾಟ ಬಯಸರ ಸತ್ಯ ಮನಸ್ಸನ್ನು ಮಲ್ಪಾದು ಆಕಾಶ ಮುಂದೆ ಭೂಮಿ ಕಾದು ಭೂಮಿ ಮುಂದೆ ಮನಮಂಚಾವಗಾದು ಮನಮಂಚಾಪದ ರಾಜ್ಯದ ಕಲಕ್ಕಾದ ರಾಜ್ಯದ ಕಲಬು ಬಂದು ಆ ಧರ್ಮದಲ್ಲಿ
ಯಾವಾಗಲೂ ತುಳು ತಿಂಗಳ ಮಾಯಿತ ಪುಣ್ಣಿಮೆಯಂದು ನಡೆಯುವ ನೇಮೋತ್ಸವ ಕಾರ್ಯ ಕಳೆದ 2 ವರ್ಷಗಳಿಂದ ಸಾಂಗವಾಗಿ ನಡೆದುಕೊಂಡು ಬರುತ್ತಿದೆ. ಅರ್ಬಿ ಕುಟುಂಬದ ಟ್ರಸ್ಟಿಗಳು, ಕುಟುಂಬಿಕರು ಮತ್ತು ಬಂಧುಗಳು ಈ ಸೇವಾ ಕಾರ್ಯದಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾರೆ.
సత్యవత్తకాదు పరిశుద్ధి బొగ్గున మనసు మలపాదు జాగ్రత్త నాగబెంబర మనసు మలపాదు గురువు మీరే బారి బంధు ఆకాశం భూమి కాదు భూమి మనమంచి అవకాశం మనమంచి అవకాశం రాజ్య పట్టణాలు రాజ్య కళం గ్రంథాలు సంబంధాలు 10 ಮೂಡುಶೆಟ್ಟಿಯ ಅರ್ಬಿ ಕುಟುಂಬಕ್ಕೆ ವಿಶೇಷ ಮಹತ್ವ ಇದೆ ಎಂದರೆ ಇವರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2ನೇ ಮರ್ಯಾದೆ. ಇತಿಹಾಸದಲ್ಲೇ ಕೊಡಿಯಾಲ್ಬೈಲ್ ಗುತ್ತಿಗೆ ಇದೆ. ಕೆಲವು ವರ್ಷಗಳ ಹಿಂದೆ ನಡೆಸಲಾದ ಆರೂಢ ಪ್ರಶ್ನೆಯಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಹಾಗೂ ವರ್ಷಾವಧಿ ನೇಮ ಮತ್ತು ಕೋಲ ಸೇವೆಗಳನ್ನು ದೇವರಿಗೆ ಅರ್ಪಿಸಲಾಗುತ್ತಿದೆ. ಪಡೆಯಲು
మల్పాలి భూమికే పాల్గొంది ఆకాశం భూమి కాదు భూమి మనవంచావు కాదు మనవంచావు రాజ్య ప్రసాద్ రాజ్య కలవ గంగా గమ్మదు
ನೋಡಿದ್ರಲ್ಲ ವೀಕ್ಷಕರೇ, ಇದು ಪಡುಶೆಟ್ಟೆ ಆರ್ಪಿ ಕುಟುಂಬದ ದೈವ ದೇವರುಗಳ ಮಹಿಮೆ ಮತ್ತು ಸಂಭ್ರಮದ ಸೇವಾ ಉತ್ಸವ. ಇಲ್ಲಿನ ದೈವದ ಉತ್ಸವಕ್ಕೆ ಒಮ್ಮೆ ಭಾಗಿಯಾದರೆ ಜೀವನ ಪರ್ಯಂತ ಮತ್ತೆ ಮತ್ತೆ ನೋಡಬೇಕೆನಿಸುವಂತಹ ಸಾಂಪ್ರದಾಯಿಕ ಉತ್ಸವದ ಕಾರ್ಯಕ್ರಮ ಇದು. ಇಂದಿನ ದೈವ ದೇವರು ಸಂಚಿಕೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ನಮಸ್ಕಾರ.